ಮಂಗಳೂರು ನಗರಕ್ಕೆ ಕಲಶಪ್ರಾಯವಾಗಬೇಕಿದ್ದ ಕ್ಲಾಕ್ ಟವರ್ ನಿರ್ವಹಣೆ ಇಲ್ಲದೆ ಸೊರಗಿದೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕ್ಲಾಕ್ ಟವರ್ಗೆ ಅಧಿಕೃತ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಜತೆಗೆ ಈಗ ನಿರ್ವಹಣೆಯನ್ನೂ ಕಾಣದೆ ನೆನೆಗುದಿಗೆ ಬಿದ್ದಿದೆ. ಕ್ಲಾಕ್ ಟವರ್ ಸುತ್ತಮುತ್ತ ಕೂಡ ಸ್ವಚ್ಛತೆ ಶೂನ್ಯವಾಗಿದ್ದು ಅಲೆಮಾರಿಗಳ ವಿಶ್ರಾಂತಿ ತಾಣವಾಗಿ ಪರಿವರ್ತಿತವಾಗಿದೆ. ಕ್ಲಾಕ್ ಟವರ್ನ ಕಾರಂಜಿಯ ತೊಟ್ಟಿಯಲ್ಲಿ ನೀರಿಲ್ಲದೆ ಒಣಗಿ ಹೋಗಿದೆ. ಕ್ಲಾಕ್ ಟವರ್ ಸುತ್ತಮುತ್ತ ಪ್ಲಾಸ್ಟಿಕ್ ಸೇರಿದಂತೆ ಕಸ ಕಡ್ಡಿಗಳು ಅಲ್ಲಲ್ಲಿ ಬಿದ್ದಿದೆ. ಕ್ಲಾಕ್ ಟವರ್ ನೆನೆಗುದಿಗೆ ಬಿದ್ದಿದ್ದು ಕೋಟ್ಯಾಂತರ ರೂಪಾಯಿ ಯೋಜನೆ ಎಂದು ನಗರದ ಘನತೆಗೆ ಕಪ್ಪು ಚುಕ್ಕೆಯಾಗಿ ಪರಿವರ್ತನೆಗೊಂಡಿದೆ. ಈ ಸಮಸ್ಯೆ ಕಳೆದ ಹಲವಾರು ವರ್ಷಗಳಿಂದಿದ್ರೂ ಪಾಲಿಕೆಯಾಗಲಿ ಸ್ಮಾರ್ಟ್ ಸಿಟಿಯಾಗಲಿ ಕ್ಲಾಕ್ ಟವರ್ ನಿರ್ವಹಣೆ ಬಗ್ಗೆ ಯಾವುದೇ ಆಸಕ್ತಿ ಹೊಂದಿದಂತೆ ಕಾಣ್ತಾ ಇಲ್ಲ. ಅಂದಿನ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಕವಿತಾ ಸನಿಲ್ ಮೇಯರ್ ಆಗಿದ್ದ ಸಮಯದಲ್ಲಿ ಈ ಕ್ಲಾಕ್ ಟವರ್ ಸ್ಮಾರ್ಟ್ ಸಿಟಿ ಅನುದಾನದಡಿಯಲ್ಲಿ ನಿರ್ಮಾಣಗೊಂಡಿತ್ತು. ಸರಾಸರಿ 8 ವರ್ಷಗಳಾಗ್ತಾ ಬಂದರೂ ಉದ್ಘಾಟನೆ ಭಾಗ್ಯ ಮಾತ್ರ ಬಂದಿಲ್ಲ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅದೇನೋ 1.5 ಕೋಟಿ ಖರ್ಚು ಮಾಡಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿದ್ದಾರೆ. ಪಾಲಿಕೆಯ ಅಧಿಕಾರಿಗಳಿಗೆ ಮಾತ್ರ ಉಳಿದ ಕಾಮಗಾರಿ ಪೂರ್ತಿಗೊಳಿಸಲು ವರ್ಷಗಳಲ್ಲಿ ಸಮಯನೇ ಸಿಗಲಿಲ್ಲ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ದೊಡ್ಡದಾದ ಬೋರ್ಡ್ ಒಂದನ್ನು ಹಾಕಿ ನಾವೇ ಕ್ಲಾಕ್ ಟವರ್ ಮಾಡಿದ್ದು ಎಂದು ಬಿಂಬಿಸಲು ಹೊರಟಿರುವುದೇ ಹಾಸ್ಯಾಸ್ಪದವಾಗಿದೆ. ಕ್ಲಾಕ್ ಟವರ್ ಸಮೀಪ ಖಾಲಿ ಇರುವ ಜಾಗದಲ್ಲಿ ಫೌಂಟೇನ್ ಹಾಗೂ ಗಾರ್ಡನ್ ನಿರ್ಮಿಸುವ ಯೋಜನೆಗಳಿದ್ರೂ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮವರಿಗೆ ಅನುಕೂಲ ಮಾಡುವುದೇ ಮುಖ್ಯವಾಗಿದೆ. ಈ ಕುರಿತು ಸಾಮಾಜಿಕ ಹೋರಾಟಗಾರ ಸುನಿಲ್ ಕುಮಾರ್ ಬಜಾಲ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸದಾ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಿಸುವ ಈ ಪ್ರದೇಶದಲ್ಲಿ ಇಷ್ಟು ದೊಡ್ಡದಾದ ಕ್ಲಾಕ್ ಟವರ್ ನಿರ್ಮಿಸುವ ಅಗತ್ಯವೇ ಇರಲಿಲ್ಲ. ಈ ಕ್ಲಾಕ್ ಟವರ್ ನಿರ್ಮಾಣದಿಂದಾಗಿಯೇ ಇನ್ನಷ್ಟು ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ ಎಂದು ದೂರಿದ್ದಾರೆ. ಜನರ ತೆರಿಗೆ ಹಣ ಪೋಲಾಗುತ್ತಿರುವುದಕ್ಕೆ ಕ್ಲಾಕ್ ಟವರ್ ಒಂದು ಉತ್ತಮ ನಿದರ್ಶನ ಎಂದು ಕಿಡಿಕಾರಿದ್ದಾರೆ. ಯಾಕಂದ್ರೆ ಇವತ್ತು ಮಂಗಳೂರು ನಗರ ಅಭಿವೃದ್ಧಿ ಆಗಬೇಕು, ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಇಬ್ಬರೂ ಕೂಡ ಭಾರಿ ದೊಡ್ಡ ಡಂಗುರಸ ಆಡ್ತಾ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ. ಆದರೆ ಕನಿಷ್ಠ ಈ ಒಂದು ಕ್ಲಾಕ್ ಟವರನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ನೈತಿಕತೆ ಇವರಿಗೆಲ್ಲ 8 ವರ್ಷ ಆಯಿತು ನೋಡಿ. ಇವತ್ತು ಪರಿಸ್ಥಿತಿ ನೋಡಿ, 1 ಕೋಟಿ ಅಂತ ಹೇಳಿದರು, ಕೊನೆಗೆ 1 ಕೋಟಿ ಸಾಕಾಗಲ್ಲ ಅಂತೇಳಿ 1.25 ಕೋಟಿ ಮತ್ತೆ ಒಂದಷ್ಟು ಹಣ ತಂದರು. ನಿಜವಾಗಿ ನಾವು ಈ ಕ್ಲಾಕ್ ಟವರ್ನ ಪರಿಸ್ಥಿತಿ ನೋಡಿ, ಇದನ್ನು ಇನ್ನಷ್ಟು ಅಗಲ ಮಾಡಲಿಕ್ಕೆ ನೋಡಿದರು. ನಾವು ಆಗ ಕೂಡಲೇ ಪ್ರತಿಭಟನೆ ಮಾಡೋದು ಅದನ್ನು ಸ್ವಲ್ಪ ಕಿರಿದಾಗಿ ಮಾಡಿದರು. ಪೊಲೀಸ್ನವರು ಸಮೇತ ನಮಗೆ ಒತ್ತಡವನ್ನು ಹಾಕಿದ್ರು, ನೀವೇನಾದರೂ ಮಾಡಿ, ಯಾಕೆ ನಮಗೆ ಇಲ್ಲಿ ಟ್ರಾಫಿಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ನೋಡಿ, ಇಷ್ಟು ದೊಡ್ಡ ಕ್ಲಾಕ್ ಟವರ್ ಅಂತ ಮಾಡಿ ಇನ್ನು ವೆಹಿಕಲ್ ಯಾವ ಕಡೆ ಹೋಗಬೇಕು ಇಂಥ ಪರಿಸ್ಥಿತಿ. ಆದ್ರೂ ಕೂಡ ಇಲ್ಲಿಯ ಪರಿಸ್ಥಿತಿ ಒಳಗಡೆ ಕಾರಂಜಿ ಇದೆ. ಏನಾಗಿದೆ ಅದು ಇವತ್ತಿನವರೆಗೆ ಏನು ಅಂತ ಇಲ್ಲ. ಗಿಡಗಳಿದೆ, ಆ ಗಿಡಗಳು ನೀರಿಲ್ಲದೆ ಸೊರಗಿ ಹೋಗಿದೆ. ಏನೂ ಇಲ್ಲ. ಇದು ಪಾರ್ಕ್ ಮಾಡಲಿಕ್ಕೆ ಅಂತೇಳಿ ಸುತ್ತಲಿನ ಜಾಗ, ಇದನ್ನು ಇವತ್ತಿನವರೆಗೆ ಯಾಕೆ ಆಗ್ತಾ ಇಲ್ಲ ಅಂತ ನಾವಿವತ್ತು ಕೇಳ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಹಣವನ್ನು ತಂದು ಸ್ಮಾರ್ಟ್ ಸಿಟಿ ಅವರು ಮಂಗಳೂರು ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವತ್ತು ಏನು ಅಂತ ಇಲ್ಲ ನೋಡಿ. ಸ್ಮಾರ್ಟ್ ಸಿಟಿ ಅವರು ನೋಡಿ, ಈ ಕಡೆ ಬೋರ್ಡ್ ಹಾಕಿದ್ದಾರೆ, ಈ ಕಡೆ ಬೋರ್ಡ್ ಹಾಕಿದ್ದಾರೆ, ಇದು ಈ ಕಡೆ ಇದೆ, ಇದು ಇಷ್ಟು ಜಾಗ ಇದೆ, ಇದು ಏನು ಅಂತ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಇದನ್ನು ಸ್ವಲ್ಪ ಗಿಡಗಳನ್ನು ನೆಟ್ಟು ಇದನ್ನು ಸುಂದರವಾಗಿ ಮಾಡುವ ಬಗ್ಗೆ ಏನೋ ಪ್ಲ್ಯಾನ್ ಇದೆ, ಏನೂ ಇಲ್ಲ. ಇದು ಯಾರ್ಯಾರ ಸ್ವಾರ್ಥಕ್ಕೆ 1.25 ಕೋಟಿಯ ಈ ಒಂದು ಕ್ಲಾಕ್ ಟವರ್ ಇವತ್ತು ಬಲಿಯಾಗ್ತಾ ಇದೆ. ತನ್ನ ಸ್ವಾರ್ಥಕ್ಕೆ ಸರ್ಕಾರ ನಡೆಸ್ತಕ್ಕಂಥ ಕೆಲವರ ಏನೊಂದು ಅವರ ಕುತ್ಸಿಕ ಬುದ್ಧಿ ಏನಿದೆ ಅದಕ್ಕಾಗಿ ಇವತ್ತು ಬಲಿಯಾಗ್ತಾ ಇದೆ. ಬಹಳ ನೋವಿನ ಸಂಗತಿ. ಕ್ಲಾಕ್ ಟವರ್ ಸಮೀಪ ಸರ್ಕಾರಿ ಕಾಲೇಜು ಹಾಗೂ ಆಸ್ಪತ್ರೆಗಳಿದ್ರೂ ನಾಗರಿಕರು ಹಾಗೂ ವಿದ್ಯಾರ್ಥಿಗಳಿಗೆ ರಸ್ತೆ ದಾಟಲು ಸರಿಯಾದ ವ್ಯವಸ್ಥೆ ಇಲ್ಲ. ಡಿವೈಡರ್ಗಳಿಗೆ ತಡೆಬೇಲಿ ಹಾಕಲು ಅಧಿಕಾರಿಗಳಿಗೆ ಸಮಯನೇ ಇಲ್ಲ. ಒಟ್ಟಾರೆ ಕ್ಲಾಕ್ ಟವರ್ ಎಂಬುದು ಅಧಿಕಾರಿಗಳ ಜೇಬು ತುಂಬಿಸುವ ಅಸ್ತ್ರವಾಗಿದೆ ಎಂದರೂ ತಪ್ಪಾಗಲಾರದು.